ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿದ್ದೇವೆ. ನಮ್ಮ ಜೊತೆ ಜೀವನದ ಪ್ರಮುಖ ಘಟ್ಟದಲ್ಲಿ ಒಂದು ಉತ್ತಮ ಸಾಧನೆ ಮೂಲಕ ಒಂದಷ್ಟು ಕನಸುಗಳನ್ನು ಹೊತ್ತುಕೊಂಡು ಮುಂದಿನ ಭವಿಷ್ಯಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸಿದಂಥ ಇಬ್ಬರು ಪ್ರತಿಭಾನ್ವಿತರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಇಡೀ ರಾಜ್ಯಕ್ಕೆ ನಂಬರ್ 1 ಅಂತ ಖ್ಯಾತಿಯನ್ನು ಪಡೆದಿರುವಂತಹ ಅಭಿಜ್ಞಾ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಆರ್ತಿಕಾ ಕೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಒಂದಷ್ಟು ಮಾತುಗಳನ್ನ ಅವ್ರ ಜೊತೆ ಹಂಚಿಕೊಳ್ಬೇಕು, ಜೊತೆಗೆ ಅವರ ಅನುಭವವನ್ನು ಪಡ್ಕೊಳ್ಬೇಕು ಅನ್ನೋಂಥ ಆಶಯ ನಮ್ದು. ಆದರೆ ಸಮಸ್ಯೆ ಅಂದರೆ ಯಾವಾಗ ರಿಸಲ್ಟ್ ಡಿಕ್ಲೇರ್ ಆಯಿತು ಆಮೇಲೆ ಫೋನ್ ಮೇಲೆ ಫೋನ್ ಒಂದಷ್ಟು ಮೆಸೇಜು, ವಿಶಸ್ಸು, ಇವುಗಳ ಮಧ್ಯೆ ಒಂದಷ್ಟು ಮಾಧ್ಯಮದ ಮಂದಿ ಜೊತೆಗೆ ಅವರ ಫ್ರೆಂಡ್ಸು, ಹೀಗೆ ಎಲ್ಲರ ಜೊತೆ ಮಾತಾಡಿ ಒಂದಷ್ಟು ದಣಿವು ಅವರ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ಖಂಡಿತವಾಗಿ ಇದು ಸಂತೃಪ್ತಿಯ ದಣಿವು ಅಂತ ನಾವು ಅಂದುಕೊಳ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದಸ್ತಾ ಅವ್ರ ಜೊತೆ ಮಾತಾಡ್ತಾ ಇದ್ದೇನೆ. ಮೊದಲಿಗೆ ಅಭಿಜ್ಞಾ, ಕಂಗ್ರಾಚ್ಯುಲೇಷನ್ಸ್ ಸ್ಪಂದನ ವಾಹಿನಿ ಕಡೆಯಿಂದ ಇಬ್ಬರಿಗೂ ಕೂಡ. ಆರ್ತಿಕಾ, ನಿಂಗೂ ಕೂಡ ಹೇಗಿತ್ತು ಇವತ್ತಿನ ದಿನ? ಇವತ್ತಿನ ದಿನ ನನ್ನ ಜೀವನದಲ್ಲಿ ಒಂಥರ ತುಂಬ ವಿಭಿನ್ನವಾದಂತಹ ದಿನ. ಮೇ ಬಿ 2 ವರ್ಷದ ಹಿಂದೆ ಕೂಡ ಒಂಥರ ಇದೇ ರೀತಿಯಾದಂಥ ಒಂದು ದಿನ ಬಂದಿತ್ತು. 10th ಅಲ್ಲಿದ್ದಾಗಲೂ ಕೂಡ ನನಗೆ SLCಯಲ್ಲಿ 2nd ರ್ಯಾಂಕ್ ಬಂದಿತ್ತು ಸ್ಟೇಟಿಗೆ. ಆ ಟೈಮಲ್ಲೂ ಕೂಡ ಒಂಥರ ಇದೇ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಸೊ ಆಗ 1 ಮಾರ್ಕಿಂದ ಫಸ್ಟ್ ರ್ಯಾಂಕ್ ಮಿಸ್ ಆಗಿತ್ತು. ಸೊ ಆವಾಗ್ಲಿಂದಲೇ ನನಗೊಂದು ಆಸೆ ಇತ್ತು, ಏನಾದ್ರೂ ಮಾಡಿ ಹೌದು 2nd PUC ಆ 1 ಮಾರ್ಕನ್ನು ಹೇಗಾದ್ರೂ ಮಾಡಿ ಪಡ್ಕೊಂಡು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಆಸೆ ಇತ್ತು. ಹೋದ್ ಸಾರಿ 625ರಲ್ಲಿ 624 ಬಂದಿತ್ತು 10th ಅಲ್ಲಿದ್ದಾಗ. ಈಗ 600ಅಲ್ಲಿ 596 ಬಂದಿದೆ. ಓಕೆ, ಹೇಗಿತ್ತು ಮನೆಯವರ ಪ್ರತಿಕ್ರಿಯೆ? ಮೊದಲಾಗಿ ನಮಗೆ ಬೇಕಾದ್ದು ಮನೆಯವರು. ಯಾಕಂದ್ರೆ ಒಂದಷ್ಟು ಕನಸುಗಳನ್ನ ನಮ್ಮ ಮನಸ್ಸಿನೊಳಗೆ ಅದನ್ನು ಹುಟ್ಟು ಹಾಕಿ ಆ ಕನಸುಗಳಿಗೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ನಿಮ್ಮನ್ನ ಒಂದು ರೀತಿಯಲ್ಲಿ ಸಾಧನೆಯ ಪಥದಲ್ಲಿ ತೇಲು ಹಾಗೆ ಮಾಡೋದು ಮನೆಯವರು. ಖಂಡಿತ ಮನೆಯವರ ಒಂದು ಪ್ರತಿಕ್ರಿಯೆ ತುಂಬ ಅಂದರೆ ಏನು ಹೇಳೋದಂತಲೇ ಗೊತ್ತಾಗಲಿಲ್ಲ. ಅಮ್ಮನಿಗೆ ಮೊದಲಿಂದಲೂ ಒಂದು ಮನಸ್ಸಿನ ಒಳಗಡೆಯಿಂದ ಒಂದು ಆಸೆ ಇತ್ತು, ಖಂಡಿತವಾಗ್ಲೂ ಒಂದು ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ಅವರ 6th ಸೆನ್ಸ್ ಕೂಡ ಅದನ್ನೇ ಹೇಳ್ತಾ ಇತ್ತು ಅಂತ ಹೇಳ್ತಿದ್ರು ಅವರು. ಈ ಸಾರಿ ಏನೋ ಒಂದು ನನಗೆ ಅನ್ನಿಸ್ತಾ ಇದೆ ಫಸ್ಟ್ ರ್ಯಾಂಕ್ ಬರ್ಬೋದು ನಿಮಗೆ ಅಂತ. ನಾನು ಎಕ್ಸಾಮ್ಸ್ ಎಲ್ಲ ಒಳ್ಳೆಯದೇ ಮಾಡಿದ್ದೆ, ಆದರೂ ರಿಸಲ್ಟ್ ಅಂತ ಹೇಳಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಏನು ಬೇಕಾದರೂ ಆಗ್ಬೋದು. ಸೊ ಫಸ್ಟ್ ರಿಸಲ್ಟ್ ಅನೌನ್ಸ್ ಆದಾಗ ಮನೆಯವರಿಗಂತೂ ತುಂಬ ಖುಷಿ ಆಯಿತು. ಎಲ್ಲ ಫ್ಯಾಮಿಲಿ ಪುರಸ್ಕಾರ ಬೇಕಾ? ಖಂಡಿತ ಹೌದು. ಮನೆಯವರಿಗೆ, ತಂದೆ ತಾಯಿಗೆ ಅಷ್ಟು ಖುಷಿ ಆದಾಗ ನಮಗೂ ಏನೋ ಒಂದು ಜೀವನದಲ್ಲಿ ಸಾಧಿಸಿದ್ದೇವೆ ಅಂತ ಅಷ್ಟು ಖುಷಿ ಆಯ್ತು ನನಗೂ ಕೂಡ. ಬಹುಶಃ ಸಾಧನೆ ಮುಂದುವರಿತಾನೆ ಇರಬೇಕು ಅಭಿಜ್ಞಾ. ಇದುವರೆಗೆ ತಂದೆ ತಾಯಿಗೆ ಕೀರ್ತಿಯನ್ನು ತಂದು ಕೊಟ್ಟವರು ಇನ್ನಷ್ಟು ದೇಶಕ್ಕೆ ಕೀರ್ತಿ ಕೊಡುವಷ್ಟು ನೀವು ಗಮನ ಹರಿಸಬೇಕು ಅಂತ ನಮ್ಮ ಆಶಯ. ಆರ್ತಿಕಾ, ಬಹಳಷ್ಟು ಸಮಯಗಳಿಂದ ನೀನು ನೋಡಿದೆ, ನಿನ್ನ ಆಕ್ಟಿವಿಟೀಸ್ ಎಲ್ಲ ನಮ್ಗೆ ಗೊತ್ತಿದೆ. ಬಹಳಷ್ಟು ಬೇರೆ ಬೇರೆ ರಂಗಗಳಲ್ಲಿ ನೀನು ಇದ್ದೀಯಾ ಅಂತ ಅನ್ಕೋತಿದೆ. ಹೇಗನಿಸ್ತು ಇವತ್ತಿನ ರಿಸಲ್ಟ್? ತುಂಬ ಖುಷಿ ಆಯಿತು. ಇವತ್ತೊಂದು ವಿಶೇಷವಾದ ದಿನ ಅಂತ ಹೇಳಬೇಕು. ನನಗಿಂತ ನನ್ನ ಪೇರೆಂಟ್ಸ್ಗೆ ತುಂಬ ಖುಷಿಯಾಗಿದೆ. ಖುಷಿ ಒಂದಂತೂ ಸತ್ಯ, ಇವ್ರು ಯಾರ ಮಗಳು ಅನ್ನೋದ್ರ ಬದಲು ಇವಳ ಅಪ್ಪ ಅಮ್ಮ ಯಾರು ಅಂತ ಕೇಳುವಂತ ಸಾಧನೆ ಮಕ್ಕಳು ಮಾಡಿದಾಗ ಅದಕ್ಕಿಂತ ದೊಡ್ಡ ಸಾಧನೆ. ಓಕೆ, ನಾನು ಇನ್ನೊಮ್ಮೆ ವೀಕ್ಷಕರೇ, ಇವತ್ತಿನ ದಿನ ಅಭಿಜ್ಞಾ, ಆರ್ತಿಕಾ, ಸುಮೇಧಾ, ಗ್ರೀಷ್ಮಾ, ರಶ್ಮಿಕಾ ಪೂಜಾರಿ, ಶರಣ್ ಅದ್ವೈತ್, ರಿತಿಕಾ ಕಾಮತ್, ಸ್ವಾತಿ ಪೈ, ನರಸಿಂಹರಾವ್, ಹಾಗೇನೆ ಇನ್ನಿತರ ಯಾರೆಲ್ಲ ಅದ್ಭುತವಾದಂತಹ ಸಾಧನೆಯನ್ನ ಮಾಡಿದ್ದೀರಿ ಅವರೆಲ್ಲರೂ ಕೂಡ ಸ್ಪಂದನ ವಾಹಿನಿಯ ಕಡೆಯಿಂದ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಿಮ್ಮ ಸಾಧನೆ ಹರಿಯುವ ನೀರಾಗಲಿ, ನಿಂತ ನೀರಾಗದಿರಲಿ, ಜೊತೆಗೆ ನಿಮ್ಮ ಸಾಧನೆಯಿಂದ ಯಾರೆಲ್ಲ ಶ್ರಮ ಪಟ್ಟಿದ್ದಾರ ಅವರಿಗೆಲ್ಲರೂ ಕೂಡ ಒಂದಷ್ಟು ಆನಂದಗಳನ್ನ ದೇವರು ಕರುಣಿಸಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮ ಸಾಧನೆಗಳು ಇತರರಿಗೆ ಮಾದರಿಯಾಗಲಿ ಅನ್ನೋದೇ ನಮ್ಮ ದೊಡ್ಡ ಆಶಯ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮತ್ತೆ ಅಭಿಜ್ಞಾ ಕಡೆಗೆ, ಹೇಗಿತ್ತು ನಿನ್ನ ಮನೆಯ ಹಿನ್ನೆಲೆ ಎಲ್ಲ ಏನು ಹೇಳು? ನನ್ನ ಅಮ್ಮ ಬಂದು ಹೌಸ್ ವೈಫ್ ಆಗಿದ್ದಾರೆ. ಆಮೇಲೆ ಅಪ್ಪ ಮೊದಲನೇ ಸುಬ್ರಹ್ಮಣ್ಯದಲ್ಲಿ PU ಕಾಲೇಜಲ್ಲಿ ಬಿ ವಿಠಲ್ ರಾವ್ ಹೌದು, ಬಿ ವಿಠಲ್ ರಾವ್ ಅವರು PU ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಿದ್ರು. 4 ವರ್ಷದ ಹಿಂದೆ ಅವರು ಎಕ್ಸ್ಪೈರ್ ಆದರು. ಸೊ ಅಮ್ಮ ಆಶಾರಾವ್ ಅವರು ಹೌಸ್ ವೈಫ್. ಆಮೇಲೆ ಅಕ್ಕ ರಕ್ಷಾರಾವ್ ಅಂತ. ಹೌದು, ಸುಬ್ರಹ್ಮಣ್ಯದಲ್ಲಿ SLCನ ನಾನು ಸುಬ್ರಹ್ಮಣ್ಯದಲ್ಲಿ ಮುಗಿಸಿ PUCಗೆ ಉಡುಪಿಗೆ ಬಂದೆ. ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ SLCನ ಮುಗಿಸಿ PUCಗೆ ಉಡುಪಿಗೆ ಬಂದಿದ್ದೇನೆ. ಅಕ್ಕ ರಕ್ಷಾರಾವ್ ಅಂತ, ಅವಳು ಕೂಡ ಈಗ NITKಯಲ್ಲಿ ಇಂಜಿನಿಯರಿಂಗ್ ಅನ್ನು ಮುಗಿಸಿ ಸುರತ್ಕಲ್ NITKಯಲ್ಲಿ ಈಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಅಲ್ಲಿ ಪ್ಲೇಸ್ಡ್ ಆಗಿದ್ದಾಳೆ. ಓಕೆ, ಸೊ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು?
ಬಾಲ್ಯದ ಜೀವನ ಅಂತ ಹೇಳಿದ್ರೆ ಫಸ್ಟಿಗೆ ಅಂಗನವಾಡಿಗೆ ಹೋದ್ರೆ ಅಲ್ಲಿ LKG ಹೋದ್ರೆ? ಅದೇ ಆ್ಯಕ್ಚುಲಿ ಈ ವರ್ಷ ನಾನು PUC ಬರೆಯುವುದು ನನ್ನ ಹಣೆಯಲ್ಲಿತ್ತು, ಆದ್ದರಿಂದ ನಾನು ಬರೆದಿದ್ದೇನೆ. ಯಾಕಂದರೆ ನಾನು ಫಸ್ಟ್ 1 ವರ್ಷ ಹಿಂದೆ ನಾನು LKGಗೆ ಹೋಗಿ ಸೇರಿದ್ದೆ. ಆಗ ಮಾತ್ರ ಅಲ್ಲಿ ನಾನು ತುಂಬ ಹಠ ಮಾಡ್ತಿದ್ದೆ ಅಂತ ಹೇಳಿ ಅಪ್ಪ ಅಮ್ಮ ಬೇಡ ಅಂತ ಹೇಳಿ ನೆಕ್ಸ್ಟ್ ವರ್ಷದಿಂದ ಸೇರಿಸುವ ಅಂತ. ಹೌದು. ಇಲ್ಲ, ತುಂಟತನ ಇರಲಿಲ್ಲ, ಮನೆಯವರನ್ನ ಬಿಟ್ಟು. ಹೌದು ಹೌದು. ಸೊ 1 ವರ್ಷ ಬಿಟ್ಟು ಹಾಕುವ ಅಂತ ಒಂದು ಯೋಚನೆ ಮಾಡಿ 1 ವರ್ಷ ಮನೆಯಲ್ಲೇ ಇರಿಸಿ ನೆಕ್ಸ್ಟ್ ವರ್ಷ ಹಾಕಿದ್ರು. ಮೇ ಬಿ ಇಲ್ಲದಿದ್ದರೆ ನಾನು ಈ ಹೊತ್ತಿಗೆ ನಾನು ಎಲ್ಲಿರ್ತಿದ್ದೆ ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಮೇ ಬಿ ಅದೇ ನಾನು ಒಂದು ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. 1 ವರ್ಷ ಲೇಟಾಗಿ ಕಡೆಗೆ ಸೇರಿದೆ ನಾನು ಸ್ಕೂಲಿಗೂ. ನಾವು ಇದ್ದದ್ದು ಸುಬ್ರಹ್ಮಣ್ಯದಲ್ಲಿ, ಆದರೆ ಅಪ್ಪ ಅಮ್ಮನ ಒರಿಜಿನ್ ಕೂಡ ಅಮ್ಮಂದು ಬೆಳ್ಮಣ್ಣ, ಆದರೆ ಅಪ್ಪಂದು ಉಡುಪಿ. ಸೊ ಯಾವತ್ತು ರಜೆಗೆಲ್ಲ ಇಲ್ಲೇ ಬಂದು ಫುಲ್ ಆಟ ಆಡ್ತಾ ತುಂಬ ಒಂದು ಒಳ್ಳೆಯ ಬಾಲ್ಯವನ್ನು ನಾವು ಕಳೆದಿದ್ದೇನೆ. ನಾನು ಅಕ್ಕ ಇಬ್ಬರು ಒಟ್ಟಿಗೆ ಆಟ ಆಡ್ತಾ. ಅಮ್ಮಂದು ಕೂಡ ದೊಡ್ಡ ಫ್ಯಾಮಿಲಿ, ನಮ್ಮ ಒಂದು ಅಮ್ಮನ ಫ್ಯಾಮಿಲಿಯಲ್ಲಿ ಒಂದು 80 ಜನದಷ್ಟಿದ್ದಾರೆ. ಸೊ ರಜೆಗೆಲ್ಲ ಒಟ್ಟಿಗೆ ಸೇರಿ ಆಟ ಆಡಿಕೊಂಡು ಅಜ್ಜಿ ಮನೆಯಲ್ಲಿ ಹೋಗಿ ತುಂಬ ಒಳ್ಳೆಯ ಒಂದು ಬಾಲ್ಯವನ್ನು ನಾನು ಪಡೆದಿದ್ದೇನೆ. ಇವತ್ತಿಗೂ ಅದನ್ನು ಪ್ರತಿದಿನವೂ ನಾನು ನೆನೆಸ್ಕೊಳ್ತಾ ಇರ್ತೇನೆ. ಖಂಡಿತ. ಅರ್ತಿಕಾ, ನಿನ್ನ ಬಾಲ್ಯ ಹೇಗಿತ್ತು? ಬಾಲ್ಯ ಈಗ ನಮ್ಗೇನಂದ್ರೆ ಈ SLC ಬರುವ ಮಕ್ಕಳನ್ನ ನಾವು ಅಷ್ಟಾಗಿ ಮಾತಾಡೋದಿಲ್ಲ. ಯಾಕೆಂದ್ರೆ ಪಾಪ ಇನ್ನೂ ಬಾಲ್ಯತನ ಇರುತ್ತೆ, ಸ್ವಲ್ಪ ಅವರ ಹತ್ರ ಇನ್ನೂ ಆ ತುಂಟಾಟಗಳಿರುತ್ತೆ. ಆದರೆ PUC ಬಂದಾಗ ಏನಾಗುತ್ತೆ ಅಂದರೆ ಅವರು ಅದ್ಭುತವಾದಂಥ ಸಂದರ್ಭದಲ್ಲಿ ಇರ್ತಾರೆ. ಒಂದು ಹೆಜ್ಜೆಯನ್ನು ದಾಟಿ ಮುಂದಕ್ಕೆ ಹೋಗುವಂಥದ್ದು ಮತ್ತು ಮನೆಯಲ್ಲಿ ನಿನಗೆ ಪ್ರಾಯಕ್ಕೆ ಬಂದಿದ್ಯಾ ನೀನು ಅಂತ ಹೇಳುವಷ್ಟರ ಮಟ್ಟಿಗೆ ನೀವು ಆಗಿರ್ತೀರಿ. ಸೊ ಆದ್ದರಿಂದ ನಿಮ್ಗೊಂದು ಜವಾಬ್ದಾರಿ ಅಂತ ಇರುತ್ತೆ. ಇಷ್ಟು ಸಮಯದಲ್ಲಿ ಹೇಗಿತ್ತು? ಇಷ್ಟು ಸಮಯದಲ್ಲಿ ಅಂದರೆ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. 10th ಅಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ ಬಿಡು. ಹೌದು, 10th ಅಲ್ಲಿ ಅಂದರೆ 94.88% ಬಂತು. 12th ಅಲ್ಲಿ ಇನ್ನೂ ಸಹ ಜಾಸ್ತಿ ಬರಬೇಕಂತ ಆಸೆ ಇತ್ತು, ಆದರೆ ಸ್ವಲ್ಪ ಕಮ್ಮಿ ಆಯ್ತು, 93. ಓಕೆ. ಮತ್ತೆ ಎಲ್ಲಿ ಎಜುಕೇಶನ್ ಮಾಡಿದ್ಯಾ? ಹೇಗೆ ಎಜುಕೇಶನ್? ನಮ್ಮ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ವರೆಗೆ ಮಲ್ಪೆ ಶ್ರೀ ನಾರಾಯಣ ಗುರು ಸ್ಕೂಲ್. ಮತ್ತು ಈಗ PUC MGM PU ಕಾಲೇಜ್. ಹೌದು, MGM ಅಲ್ಲಿ ಮಾಡ್ತಾ ಇದ್ಯಾ? ಓಕೆ. ಅಭಿಜ್ಞಾ, ನಿನಗೆ ಇಲ್ಲಿ ಟ್ರೈನ್ ಮಾಡಿದ್ರು? ಈಗ ವಿದ್ಯೋದಯಲ್ಲಿ ಹೋಗ್ತಾ ಇದ್ಯಾ? ಹೌದು. ನಾನು ಫಸ್ಟ್ ನನ್ನ ಒಂದು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಖಂಡಿತವಾಗ್ಲೂ ವಿದ್ಯೋದಯದ ಲೆಕ್ಚರರ್ಸ್ಗೆ. ಫ್ಯಾಕಲ್ಟಿ ತುಂಬ ಒಳ್ಳೆಯದಿದೆ ವಿದ್ಯೋದಯದಲ್ಲಿ. ಮೇ ಬಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅಷ್ಟು ವ್ಯವಸ್ಥೆ ಇದೆ ಆ ಕಾಲೇಜಲ್ಲಿ. ಅಷ್ಟೇ ಅಲ್ಲದೆ ನಂಗೆ ಆ ಪ್ಲೇಸ್ ಕೂಡ ತುಂಬ ಇಷ್ಟ ಆಯಿತು. ಕೃಷ್ಣ ಮಠದ ತುಂಬ ಹತ್ತಿರದಲ್ಲೇ ಇದೆ. ಒಂದು ಆ ಎನ್ವೈರ್ನ್ಮೆಂಟ್ ಕೂಡ ಅಷ್ಟೇ ಓದಲಿಕ್ಕೆ ಬಹಳ ಪೂರಕವಾಗಿದೆ. ಹೌದು, ಸುಬ್ರಹ್ಮಣ್ಯಗೂ ನಂಗೆ ಅದೇ ಸಿಮಿಲಾರಿಟಿ ಕಂಡಿದ್ದೆ. ಅದೇ ಸುಬ್ರಹ್ಮಣ್ಯದ. ಹೌದು, ಎಕ್ಸಾಕ್ಟ್ಲಿ. ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ಹಾಗೆ ಒಂದು ಸುಬ್ರಹ್ಮಣ್ಯದ ದೇವಸ್ಥಾನದ ಒಂದು ವಾತಾವರಣದಲ್ಲೇ ಒಂದು ಲೈನ್ ಹೇಗಿದೆ ಹಾಗೆ ಕಾಣ್ತಾ ಇದೆ. ಅದರಲ್ಲೂ ನಿಮ್ಮ ವಿದ್ಯೋದಯದ ಮುಂದ್ಗಡೆ ನೋಡಿದ್ರೆ ಸೇಮ್ ಆದಿ ಸುಬ್ರಹ್ಮಣ್ಯ ತರ ನೋಡ್ತಾರೆ. ಸುಬ್ರಹ್ಮಣ್ಯ ರಥದ ಇದರಿಂದ ನಾವು ಕೊಟ್ಟಿಗೆ ಹೇಗೆ ನಡ್ಕೊಂಡ್ ಬರ್ತೇವೆ ಅದೇ ಪ್ಲೇಸ್ ಅನ್ನು ನೋಡ್ತಾರೆ. ಹೌದು, ಖಂಡಿತ. ವಿದ್ಯೋದಯ ಕಾಲೇಜಲ್ಲಿ ಇದ್ದಾಗ ಯಾವತ್ತು ಬೆಳಗ್ಗೆ ಒಂದು ಕೃಷ್ಣ ಮಠದಿಂದ ಒಂದು ಮಂತ್ರ ಇದೆಲ್ಲ ಘೋಷಗಳೆಲ್ಲ ಕೇಳ್ತಾ ಇದ್ದಾಗ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು ನಮಗೆ. ಸೊ ಹಾಗೆ ತುಂಬಾ ಒಂದೊಂದು ಸತ್ಯ, ಅದನ್ನ ಪಾಸಿಟಿವ್ ಆಗಿ ತೆಕೊಂಡವರಿಗೆ ಅದು ಪಾಸಿಟಿವ್ ಎನರ್ಜಿ ಆಗಿದ್ದವನಿಗೆ ಮಾತ್ರ ಅದು ಎನರ್ಜಿ ಸಿಗುತ್ತೆ. ಬಾಕಿಯವನಿಗೆ ಅದೊಂಥರ ಕಿರಿಕಿರಿ ಆಗುತ್ತೆ. ಬಹುಶಃ ಅದನ್ನ ನಾವು ಹೇಗೆ ಸ್ವೀಕಾರ ಮಾಡ್ತೇವೆ ಅದ್ರ ಮೇಲೆ ನಮಗಿದೆ. ಈ ಬದುಕು ಮತ್ತೆ ನಮ್ಮ ಸವಾಲುಗಳು ಅದು ಹೇಗಂದ್ರೆ ಯಾವುದರ ಮೇಲೆ ಸ್ವೀಕಾರ ಮಾಡಿ ಬದುಕನ್ನು ನಡೆಸ್ತೇವೆ ಅದರ ಮೇಲೆ ರಿಸಲ್ಟ್ ಇರುತ್ತೆ. ಹೇಗಿತ್ತು ನಿಮ್ಮ ಕಾಲೇಜ್ನಲ್ಲಿ ಲೆಕ್ಚರ್ಸ್ ಆಗಲಿ ಮತ್ತೆ ಬೇರೆಯವರ ಈಗ ಫ್ಯಾಕಲ್ಟಿ ಒಳ್ಳೆಯದೆ ಅಂತ ಹೇಳಿದ್ರು, ಯಾರು ನಿಮಗೆ ತುಂಬಾ ಒಂದು ಸಪೋರ್ಟ್ ಮಾಡಿದ್ದು ಅಥವಾ ನಿಮಗೆ ತುಂಬಾ ಪ್ರೇರಣೆ ಅಂತ ಅನಿಸಿದ್ದು ಯಾರು? ಖಂಡಿತವಾಗ್ಲೂ ನಾನು ಹೇಳಬೇಕಾಗಿರೋದು ನಮ್ಮ ವಿದ್ಯೋದಯದ ಪ್ರಿನ್ಸಿಪಾಲ್ ಛಾತ್ರ ಸರ್ ಅವರು ಫಸ್ಟಿಂದಲೂ ಅಷ್ಟೇ ನಿಂಗೆ ಆಗೇ ಆಗತ್ತೆ, ನಿಂಗೊಂದು ರ್ಯಾಂಕ್ ಬರುವ ಎಲ್ಲ ಚಾನ್ಸಸ್ ಇದೆ, ಫುಲ್ 100% ಹಾಕು, ನಿಂಗೆ ಆಗ್ತದೆ ಅಂತ ಫಸ್ಟ್ ಇಯರಿಂದಲೂ ಹೇಳ್ತಾ ಇದ್ರು. ನಾನು ಸೇರಿದಾಗ್ಲಿಂದ ಹೇಳ್ತಾ ಇದ್ರು. ಎಲ್ಲ ಟೀಚರ್ಸು ಅಷ್ಟೇ ಏನೇ ಡೌಟ್ಸ್ ಇದ್ದರೂ ನಾವು ಪರ್ಸ್ನಲ್ ಆಗಿ ಕೇಳಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಮೇ ಬಿ ಅಲ್ಲಿದೊಂದು ಪ್ರತಿಯೊಬ್ಬರು ಕೂಡ ಇದಕ್ಕೆ ಅವರು ಕಾರಣಕರ್ತರು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸು ಅಷ್ಟೇ. ನಾನು ಫಸ್ಟ್ ಇಯರಿಂದ ತೆಗೆದ ಮಾರ್ಕ್ಸನ್ನೆಲ್ಲ ನೋಡ್ತಿದ್ದಾಗ ನಿಂಗೆ ಆಗ್ತದೆ, ಸೆಕೆಂಡ್ ಇಯರ್ಗೆ ನಮಗೊಂದು ರ್ಯಾಂಕ್ ಬೇಕು, ನೀನು ಟ್ರೈ ಮಾಡು ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಖಂಡಿತ ಇವತ್ತು ಕಾಲೇಜಿಗೆ ರಿಸಲ್ಟ್ ಬಂದಮೇಲೆ ಹೋದಾಗ ನನಗೆ ಅಷ್ಟು ಖುಷಿ ಆಯ್ತು. ಅವರೆಲ್ಲರಿಗೂ ಇವತ್ತು ನಮ್ಮ ವಿದ್ಯೋದಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ತುಂಬಾ ಖುಷಿ ಪಟ್ಟರು. ಸ್ವಾಮೀಜಿಗಳು ತುಂಬಾ ಖುಷಿ ಪಟ್ರಂತೆ. ಹೌದು, ಯಾಕೆಂದ್ರೆ ವಿಶ್ವೇಶತೀರ್ಥ ಶ್ರೀಪಾದರು ಹರಿಪಾದವನ್ನು ಸೇರಿದ ಮೇಲೆ ಮತ್ತೆ ಇದರ ಜವಾಬ್ದಾರಿಯನ್ನೆಲ್ಲ ತಗೊಂಡವರು ವಿಶ್ವಪ್ರಸನ್ನ ತೀರ್ಥರು. ಸೊ ಅವರ
ಅಧಿಕಾರಕ್ಕೆ ಬಂದ್ಮೇಲೆ ಫಸ್ಟ್ ರ್ಯಾಂಕು, ಹೌದು ಅದು 2 ರ್ಯಾಂಕ್ ಬಂದಿದೆ ವಿದ್ಯೋದಯಕ್ಕೆ, ಆರ್ಟ್ಸಲ್ಲೂ ಬಂದಿದೆ ಅಂತ ಅನಿಸುತ್ತೆ. ಹೌದಾ? ಗ್ರೀಷ್ಮನಿಗೆ ಗ್ರೀಷ್ಮ ಸೈನ್ಸ್ ಅಲ್ಲಿ 4th ರ್ಯಾಂಕ್ ಬಂದಿದೆ. ಸೈನ್ಸ್ ಅಲ್ಲಿ 4th ರ್ಯಾಂಕ್ ಬಂದಿದೆ. ಓಕೆ, ಸೊ 2 ರ್ಯಾಂಕ್ಗಳು ಬಂದಿದೆ ಅಂದ್ರೆ ಅದು ದೊಡ್ಡ ಸಾಧನೆ ಅಂತಾನೆ ಹೇಳ್ಬೋದು. ಇದು ಇನ್ಫ್ಯಾಕ್ಟ್ ಹಿರಿಯ ಸ್ವಾಮೀಜಿಗಳದ್ದು ಕೂಡ ಆಸೆ ಆಗಿತ್ತು. ಸೊ ನಮ್ಮ ಕಮಿಟಿ ಮೆಂಬರ್ಸು ಬಂದು ಹೇಳ್ತಾ ಇದ್ರು, ಅವರಿಗೊಂದು ಆಸೆ ಇತ್ತು ವಿದ್ಯೋದಯಕ್ಕೆ ಒಂದು ರ್ಯಾಂಕ್ ಬರಬೇಕು, ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ತುಂಬಾ ಖುಷಿ ಪಡ್ತಿದ್ರು. ಇವನ್ ಕಿರಿಯ ಸ್ವಾಮೀಜಿಗಳು ಕೂಡ ಮಾತಾಡಿ ಅವರು ತುಂಬಾ ಖುಷಿ ಪಟ್ರು, ಅಭಿನಂದನೆ ಸಲ್ಲಿಸಿ ನಾಳೆ ನೀಲಾವರ ಗೋಶಾಲೆಗೂ ಬಂದು ಭೇಟಿ ಮಾಡಿ ಅಂತೆಲ್ಲ ಹೇಳಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಪಟ್ರು ಅವರು. ಹೇಗಿತ್ತು ಅರ್ತಿಕಾ ಕಾಲೇಜಿಗೆ ಹೋದಾಗ? ಕಾಲೇಜ್ ತುಂಬ ಒಳ್ಳೆ ಕಾಲೇಜ್. ಅಂದರೆ ಶಿಕ್ಷಕರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೈಕ್ ಎಜುಕೇಷನ್ ಎಲ್ಲ ಒಳ್ಳೇದುಂಟು ಅಲ್ಲಿ, ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು. ನಮ್ದು ಇವತ್ತು ನೀವು ರಿಸಲ್ಟ್ ನೋಡ್ಲಿಕ್ಕೆ ಹೋದಾಗ ಹೇಗಿತ್ತು ಎನ್ವೈರನ್ಮೆಂಟ್? ನಿನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ಕಾಲೇಜ್ ಹೋಗಲಿಲ್ಲ ಇವತ್ತು. ನಾವು ಮನೆಯಲ್ಲಿ ಎಲ್ಲ ಕಾಲ್ ಮಾಡಿ ಕಂಗ್ರಾಟ್ಸ್ ಎಲ್ಲ ಹೇಳ್ತಿದ್ರು. ಎಲ್ಲರ ಖುಷಿಯಲ್ಲಿ ಅವ್ರಿಗೆ ಸಹ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ನನಗೆ ಅಂತ ಅಲ್ಲ, ನಮ್ಮ ಕಾಲೇಜ್ ನನ್ನ ಎಲ್ಲ ಫ್ರೆಂಡ್ಸ್ಗೆ ಬಂದಿದೆ ಒಳ್ಳೆ ಪರ್ಸೆಂಟೇಜ್. ಎಲ್ಲರೂ ಒಳ್ಳೆ ಖುಷಿಯಿಂದ ಮಾತಾಡಿ. ಫ್ರೆಂಡ್ಸ್ ಇದೆ ಮೊದಲಾಗಿ ಇರುವುದೇ ಫ್ರೆಂಡ್ಸ್ ಇದು ಫಸ್ಟಿಗೆ. ಅವ್ರ ಸಪೋರ್ಟ್ ಹೇಗಿತ್ತು? ಅವ್ರಿಗೆ ಸೇಮ್ ಪರ್ಸೆಂಟೇಜ್. ಯಾರು ನಿನ್ನ ಕ್ಲೋಸ್ ಫ್ರೆಂಡ್ಸ್ ಇರೋದು? ಕ್ಲೋಸ್ ಫ್ರೆಂಡ್ಸ್ ಉಜ್ವಲ, ಕಲ್ಪಿತಾ, ಸುಮಾರು ತುಂಬಾ ಜನ ಇದ್ದಾರೆ. ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅದನ್ನು? ಹೌದು, ಸೆಲೆಬ್ರೇಟ್ ಕಾಲಲ್ಲಿ, ಕಾನ್ಫರೆನ್ಸ್ ಕಾಲ್ ಎಲ್ಲ ಮಾತಾಡಿ. ನಿನ್ನ ಜೊತೆ ಇದ್ದವರು ಯಾರು ಒಳ್ಳೆ ಸಾಧನೆ ಮಾಡಿದ್ದಾರೆ MGM ಕಾಲೇಜಲ್ಲಿ? MGM ಅಲ್ಲಿ ಅನನ್ಯ ಅಂತ ಇದ್ಲು, ಅವಳಿಗೆ 97% ಬಂದಿದೆ, ಅವಳು ಒಳ್ಳೆ ಮಾಡಿದ್ಲು. ಮತ್ತು ಕೀರ್ತನ, ಅವಳಿಗೆ 94. ತುಂಬ ಜನ. ಓಕೆ, ಅವರೆಲ್ಲರಿಗೂ ಕೂಡ ಸ್ಪಂದನ ವಾಹಿನಿಯ ಕಡೆಯಿಂದ ನಮ್ಮ ಶುಭಾಶಯವನ್ನು ತಿಳಿಸ್ತೇವೆ. ಅದರ ಜೊತೆಗೆ ವಿಶೇಷವಾದಂಥ ಅಭಿನಂದನೆ. ಸರಿಯಾದ ಬಸ್ಸು ಓಡಾಟಗಳಿಲ್ಲದಂತಹ, ಯಾವುದೇ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳೇ ಇಲ್ಲದಂತಹ ಕಾರ್ಕಳದ ನರಸಿಂಗರಾವ್ ಸ್ಮಾರಕ ಕಾಲೇಜು 100% ಫಲಿತಾಂಶವನ್ನು ಪಡೆದಿದೆ. ಖಂಡಿತವಾಗಿಯೂ ಆ ಒಂದು ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರಿಗೆ ಹಾಗೂ ಇತರ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಆ ಸಾಧನೆಯನ್ನು ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪಂದನ ವಾಹಿನಿಯ ಕಡೆಯಿಂದ ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತೆ ಸಾಧಕರ ಜೊತೆ ಒಂದಷ್ಟು ಮಾತುಗಳನ್ನು ಮಾತಾಡಲಿಕ್ಕಿದ್ದೇನೆ. ಅದಕ್ಕೆ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ಶಿಕ್ಷಣ ಸಾಧನೆ. ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅಭಿಜ್ಞಾ ಮತ್ತು ಅರ್ತಿಕಾ ಕೆ. ಇಬ್ಬರು ಕೂಡ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದವರು. ಜೊತೆಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳು ಆ ಮೂಲಕವಾಗಿ ತನ್ನ ಸಹಪಾಠಿಗಳಿಗೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ PUCಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಈ ಒಂದು ಇಬ್ಬರು ಸಾಧಕರು. ಈ ವಿಚಾರವಾಗಿ ಇವರನ್ನು ಕೂರಿಸಿರುವುದು ಕೇವಲ ಅಭಿಜ್ಞಾನ ಸಾಧನೆಗೆ ಮಾತ್ರ ಅಲ್ಲ, ಇವಳಂತೆ ಸಾಧನೆ ಮಾಡಿದಂತಹ ಅದೆಷ್ಟೋ PUCಯ ಸಾಧಕರ ಪರವಾಗಿ ನಾವು ಇವರನ್ನು ಕೂರಿಸಿದ್ದೇವೆ. ಇನ್ನು ಹಲವು ಜನರು ಬರಬೇಕಿತ್ತು. ಕಾರಣ ಇಷ್ಟೇ, ಕೊರೋನಾ ಭಯ ಇದೆ, ದೂರದಿಂದ ಬರಬೇಕಾದ್ರೆ ಬಸ್ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ನಮಗೆ ಸಮಯದ ಅಭಾವ ಇದೆ. ಈ ಎಲ್ಲ ಕಾರಣಗಳಿಂದ ಇವತ್ತು ಅಭಿಜ್ಞಾ ಮತ್ತು ಅರ್ತಿಕಾ ಅವರನ್ನು ನಾವು ಕೂರಿಸಿದ್ದೇವೆ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯೋದಯದ ಭಾಗ್ಯಶ್ರೀ ಅವರು. ಹಲೋ. ಹೇಳಿ ಮೇಡಮ್. ಅಭಿಜ್ಞಾ. ಹೇಳಿ. ಅಭಿಜ್ಞಾನ ಟೀಚರ್ ಮಾತಾಡ್ತಾ ಇದ್ದೇನೆ. ಅವಳಿಗೆ ನನ್ನ ಪರವಾಗಿ ಹಾಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹೇಗನಿಸ್ತಾ ಇದೆ ಮೇಡಮ್ ನಿಮಗೆ? ನಿಜವಾಗಿಯೂ ಇದು ನಮ್ಗೆ ಒಂದು ತುಂಬಾ ಸಂತೋಷವನ್ನ ಕೊಡುವಂತ ವಿಚಾರ. ನಮ್ಮ ಒಬ್ಳು ಸ್ಟೂಡೆಂಟ್, ಒಬ್ಳು ವಿದ್ಯಾರ್ಥಿನಿ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಾಳೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ನಮ್ಗೆ ತುಂಬಾ ಸಂತೋಷವನ್ನ ನೀಡ್ತದೆ. ಭಾಗ್ಯಶ್ರೀ ಮೇಡಮ್, ಹೇಳಿ. ಈ ಸಂದರ್ಭದಲ್ಲಿ ತೇಜ ಅವರದ್ದು ಹಿರಿಯ ಸ್ವಾಮಿಗಳು ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಹೌದು, ಸತ್ಯಕ್ಕೂ
ನಿಜವಾದ ಆಶೀರ್ವಾದ ಈ ಮಗುವಿಗೆ ಬೇಕಿತ್ತು, ಆದ್ರೂ ಅವರು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ನಾವು ಅದನ್ನ ಎಣಿಸ್ತೇವೆ. ಎಲ್ಲೇ ಇದ್ರೂ ಕೂಡ ತನ್ನ ಸಂಸ್ಥೆಗಳ ಮೇಲೆ, ಅದರಲ್ಲೂ ವಿದ್ಯಾರ್ಥಿಗಳು ಅಂದ್ರೆ ಅತ್ಯಂತ ಪ್ರೀತಿಸುವವರು ಪೇಜ್ ಅವರ ಹಿರಿಯ ಶ್ರೀಗಳು. ಹೌದು. ತನ್ನ ಕೊನೆಯ ಗಳಿಗೆಯವರೆಗೂ ಅನಾರೋಗ್ಯ ಇದ್ರೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ನ್ಯಾಯಸೂದವನ್ನು ಇಟ್ಕೊಂಡು ತನ್ನ ಅಷ್ಟು ಮಕ್ಕಳನ್ನ ಕೂಡಿಕೊಂಡು ಮಠದಲ್ಲಿ ಪಾತ್ರ ಹೇಳ್ತಾ ಇದ್ದವರು ಅವರು. ಹೌದು. ಆದ್ರಿಂದ ಖಂಡಿತವಾಗಿಯೂ ಅಭಿಜ್ಞಾ ಅವಳಿ ಕೂಡ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅನ್ಸ್ಕೊಳ್ತಾ ಇದ್ದೆ. ಹೌದು, ಅವರಿಗೂ ಅವರ ಸಂಪೂರ್ಣ ಆಶೀರ್ವಾದ ಇದೆ. ನಮ್ಮ ಇನ್ನೊಬ್ರು ಅರ್ತಿಕಾ ಕೆ ಅಂತ MGM ಕಾಲೇಜಿನವರು, ಅವರು ಕೂಡ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅವರು ಕೂಡ ಇವತ್ತಿನ ಒಂದು ಶಿಕ್ಷಣ ಸಾಧನೆ ಅನ್ನುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಈ ಮಕ್ಕಳ ಮೇಲೆ ಇರ್ಲಿ ಅಂತ ಕೇಳ್ಕೊಡ್ತೇನೆ ಭಾಗ್ಯಶ್ರೀ. ಸದಾ ಇರುತ್ತೆ. ಖಂಡಿತವಾಗಿಯೂ ಥ್ಯಾಂಕ್ ಯು ಸೋ ಮಚ್ ಆರ್ತಿಕಾ. ಹೇಗೆ ಅನಿಸ್ತಿದೆ ಆರ್ತಿಕಾ? ಯಾಕೆಂದ್ರೆ ಬಹುಶಃ ಸಾಧನೆಗಳನ್ನೋದು, ಅದರಲ್ಲೂ PUC ಆಗಿರ್ಬೋದು, SSLC ಆಗೋದು, ಇದು SSLC ಎಕ್ಸಾಮ್ ಇರುವಾಗ ಅಥವಾ PUC ಎಕ್ಸಾಮ್ ಇರುವಾಗ 4-5 ದಿವಸದಿಂದ ಮೊದಲು ಶುರು ಮಾಡುವಂಥದ್ದಲ್ಲ. ಇದಕ್ಕೆ ಬೇಕಾಗಿ ನಾವು 1 ವರ್ಷಗಳನ್ನೇ, ಹಲವು ರಾತ್ರಿಗಳನ್ನೇ, ಹಲವು ಗಂಟೆಗಳನ್ನೇ ಸಂಪೂರ್ಣವಾಗಿ ಅದಕ್ಕೋಸ್ಕರ ಮೀಸಲಿಡಬೇಕಲ್ವ ಆರ್ತಿಕ? ಅದರಲ್ಲಿ ನಾಳೆ ದಿವಸ ನಾವು ರ್ಯಾಂಕ್ ಬರಬೇಕನ್ನುವಂಥ ನಮಗೊಂದೇನು ಗಮನ ಇದ್ದರೆ ಅಥವಾ ನಮ್ಮ ಗೋಲ್ ಆಗಿದ್ದರೆ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ ತುಂಬ ಸಿದ್ಧತೆಗಳು ಮಾಡಬೇಕು. ಹೇಗೆ ಸಿದ್ಧತೆ ನಿಂದಿತ್ತು? ಮೇ ಬಿ ಹಲವಾರು ಜನರ ಮೈಂಡಲ್ಲಿ ಇರ್ತದೆ, ಫಸ್ಟ್ ಇಯರನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರು ತೊಂದರೆ ಇಲ್ಲ, ಸೆಕೆಂಡ್ ಇಯರಿಗೆ ಒಂದು ಫೋಕಸ್ ಮಾಡಿ ಓದಿದ್ರೆ ಸಾಕು, ಈ ಸಲ ಅಂತೂ ಎಲ್ಲರನ್ನು ಪಾಸ್ ಮಾಡಬೇಕು, ಹಾಗೆ ಸೆಕೆಂಡ್ ಇಯರಿಗೆ ಒಂದು ಕರೆಕ್ಟ್ ಓದಿದ್ರೆ ಸರಿ ಆಗ್ತದೆ ಅಂತ. ಆದರೆ ನನ್ನ ಪ್ರಕಾರ ನಾವು ಫಸ್ಟ್ ಇಯರಿಂದಲೇ ಅದನ್ನು ಕರೆಕ್ಟಾಗಿ ಓದ್ಕೊಂಡು ಬಂದರೆ ಮಾತ್ರ ಸೆಕೆಂಡ್ ಇಯರಿಗೆ ಆ ಒಂದು ಗ್ರಿಪ್ ಸಿಗ್ತದೆ. ಕರೆಕ್ಟ್, ಹೌದು. ಯಾಕಂದರೆ ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು ಫಸ್ಟ್ ಇಯರ್ ಇದ್ದು ಕಂಟಿನ್ಯೂಯೇಷನ್ ಇದೆ. ಸೊ ನಾವು ಫಸ್ಟ್ ಇಯರನ್ನು ನಾವು ಕರೆಕ್ಟಾಗಿ ಓದೋದಿದ್ರೆ ಅಲ್ಲಿ ಬೇಸ್ಮೆಂಟೇ ಸರಿ ಇರೋದಿಲ್ಲ. ಸೊ ಏನಾಗ್ತದೆ, ಫೌಂಡೇಶನ್ ಸರಿ ಇರೋದು, ಸೆಕೆಂಡ್ ಇಯರ್ ಯಾವ ಕಾನ್ಸೆಪ್ಟ್ಸು ಅರ್ಥ ಆಗೋದಿಲ್ಲ. ಸೊ ಮತ್ತು ನಾನು ಬೇಸಿಕಲಿ PCMC, ನಾನು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದದ್ದು. ಈ 4 ಸಬ್ಜೆಕ್ಟಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡೋದೆ ಸಂಸ್ಕೃತ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇತ್ತು. ಸಂಸ್ಕೃತದಲ್ಲಿ 100 ಮಾರ್ಕ್. ಹೌದು, ಅದು ಮತ್ತು ಇಂಗ್ಲೀಷ್ ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟೆ. ಯಾಕಂದರೆ ಓವರಾಲ್ 600 ಮಾರ್ಕ್ಸಿಗೆ ನಮ್ಮದು ಫೈನಲ್ ಎಕ್ಸಾಮ್ ಬರೆಯುವಾಗ ನಮಗೆ ಮೇಯ್ನಾಗಿ ಬೇಕಾಗಿರೋದು ಈಗ ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜ್. ಇದರಿಂದಾಗಿ ಕೆಲವೊಂದ್ಸರಿ ನಮಗೆ ಮಾರ್ಕ್ಸ್ ಕಡಿಮೆ ಆಗುವ ಚಾನ್ಸಸ್ ಇರ್ತದೆ. ಯಾಕಂದರೆ PCMCಯಲ್ಲಿ ನಾವು ಒಂದು ಈ ರೀತಿ ಆನ್ಸರ್, ಎಕ್ಸಾಕ್ಟ್ ಆನ್ಸರ್ ಬಂದರೆ ಮಾರ್ಕ್ ಕೊಡ್ತಾರೆ. ಆದರೆ ಲ್ಯಾಂಗ್ವೇಜ್ ಹಾಗಲ್ಲ, ಅದು ಇವ್ಯಾಲ್ಯೂಯೇಟರ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ತುಂಬ ಪ್ರಿಪ್ರೇಷನ್ ಬೇಕಾಗ್ತದೆ ಅದಕ್ಕೆ. ಸೊ ಅದೆರಡಕ್ಕೂ ಕೂಡ ನಾನು ಫಸ್ಟಿಂದ ಸಪ್ರೇಟ್ ಒಂದು ಕಾನ್ಸಂಟ್ರೇಷನ್ ಅದಕ್ಕೆ ಮಾಡಿ, ಸೊ ಹಾಗೆ 6 ಸಬ್ಜೆಕ್ಟ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಬರ್ತಿದ್ದೆ. ಮತ್ತು ಅದೇ ಡೈಲಿ ಬೇಸಿಸ್ ಮೇಲೆ ಓದ್ತಾ ಇದ್ದೆ. ಹಾಗೆ ಮಾಡಿದಾಗ ಮಾತ್ರ ಎಕ್ಸಾಮ್ಸ್ಗೂ ಕೂಡ ನಮಗೆ ಕಾನ್ಫಿಡೆನ್ಸ್ ಇರ್ತದೆ. ಇಲ್ಲದಿದ್ದರೆ ಫುಲ್ ಪ್ರೆಷರಾಗಿ ಟೆನ್ಷನ್ ಆಗ್ತದೆ, ಓದಿ ಆಗಲಿಲ್ಲ ಅಂತ. ಸೊ ಡೈಲಿ ಬೇಸಿಸ್ ಮೇಲೆ ಓದ್ಕೊಂಡು ಹೋಗಬೇಕು. ಮತ್ತು ನಂದು ಒಂದು ಏನು ರಿಕ್ವೆಸ್ಟ್ ಅಂತಂದರೆ ಟೆಕ್ಸ್ಟ್ ಬುಕ್ ಓದಬೇಕು ಅಂತ. ಯಾಕಂದರೆ ಈ ವರ್ಷವೇ ಅಷ್ಟೇ ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಯೂಶ್ವಲಿ ಪ್ರತಿ ವರ್ಷ ಕೇಳುವಷ್ಟು ಈಸಿ ಇರಲಿಲ್ಲ. ಯಾಕೆ ಈಸಿ ಇರಲಿಲ್ಲ ಅಂತಂದರೆ ಅಲ್ಲಿ ಟೆಕ್ಸ್ಟ್ ಬುಕ್ಕಿಂದ ಕ್ವೆಶನ್ಸ್ ಎಲ್ಲ ಕೇಳಿದರು. ಸೊ ನಾವು ಟೆಕ್ಸ್ಟ್ ಬುಕ್ಸೇ ಓದಿದರೆ ಆಗ ನಮಗೆ ಕಾನ್ಫಿಡೆನ್ಸ್ ಇರ್ತದೆ, ಯಾವ ಮೂಲೆಯಿಂದ ಕೇಳಿದ್ರು ನಾನು ಒಂದು ಆನ್ಸರ್ ಮಾಡ್ಬೋದು ಅನ್ನೋ ಒಂದು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಸೊ ಟೆಕ್ಸ್ಟ್ ಬುಕ್ಕೇ ಓದಿದರೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತೇನೆ. ಹೇಗಿತ್ತು ಆರ್ತಿಕಾ ನಿನ್ನ ಸ್ಟಡೀಸ್? ಅಂದರೆ ಹೇಗೆ, ಯಾವ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ? ಅದೇ ಅವ್ರು ಹೇಳಿದಾಗೆ ನಾವು ಫಸ್ಟ್ PUC ನೆಗ್ಲೆಕ್ಟ್ ಮಾಡಬಾರ್ದು. ಬಿಕಾಸ್ ಅದು ಬೇಸ್, ಅದು ನಾವು ಫಸ್ಟ್ PUC ನೆಗ್ಲೆಕ್ಟ್ ಮಾಡಿದರೆ ಸೆಕೆಂಡ್ PUC ಸ್ವಲ್ಪ ಡಲ್ ಆಗ್ತದೆ. ಮತ್ತು ಡೈಲಿ ಬೇಸಿಸ್ ಓದಬೇಕು. ಎಷ್ಟು ಗಂಟೆ ಓದ್ತಾ ಇದ್ದೆ ಡೈಲಿ? ಬೆಳಿಗ್ಗೆ 4 to 6 ಓದ್ತಿದ್ದೆ. ಮತ್ತು ಕಾಲೇಜಿಂದ ಬಂದ ಮೇಲೆ ಅದು ಎಲ್ಲ ಬರೆದು ಕಲಿಬೇಕು. ಮತ್ತು ಹೀಗೆ ಹೋಮ್ವರ್ಕ್ ಎಲ್ಲ ಬರೆದು ಕಲಿಬೇಕು. ಜಸ್ಟ್ ಬಾಯ್ಹೆಟ್ ಹೊಡಿದ್ರೆ ಆಗೋದಿಲ್ಲ, ಅಷ್ಟು ಅದು ನೆನಪಿರುವುದಿಲ್ಲ. ಮತ್ತು ಟೆಕ್ಸ್ಟ್ ಬುಕ್, ಫುಲ್ ಟೆಕ್ಸ್ಟ್ ಬುಕ್. ಕೋಚಿಂಗ್ ಹೋಗಿದ್ದೆ, ದುರ್ಗಾ ಕೋಚಿಂಗ್. ಓಕೆ, ಕೋಚಿಂಗ್ ಇತ್ತು ನಮಗೆ 5 to 7. ಅದಾದಮೇಲೆ ಮತ್ತೆ ಮನೆಗೆ ಬಂದು 11 o'clock ತನಕ ಓದ್ತಿದ್ದೆ. ಈಗ ಇದನ್ನು ಬಿಟ್ಟು ನಿನ್ನ ಸ್ಟಡಿ ಟೈಮಲ್ಲಿ ಬೇರೆ ಯಾವುದಕ್ಕಾದ್ರೂ ಗಮನ ಕೊಡ್ತಿದ್ಯಾ? ಅಂದರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದೆಯಾ? ಸಿಂಗಿಂಗ್, ಮನೆಯಲ್ಲೇ, ಕಾರ್ಯಕ್ರಮ ಹೋಗೋದಿಲ್ಲ, ಮನೆಯಲ್ಲೇ ಡೈಲಿ ಭಜನೆ ಎಲ್ಲ ಮಾಡ್ತೇನೆಲ್ಲ. ಓಕೆ. ಅಭಿಜ್ಞಾ, ಕೇವಲ ಸ್ಟಡೀಸ್ ಅದು ಮಾತ್ರನಾ, ಬೇರೆ ಆಕ್ಟಿವಿಟೀಸ್ ಏನಾದ್ರು? ಇಲ್ಲ, ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಗ್ರೇಡನ್ನು ಮುಗಿಸಿದ್ದೇನೆ. ಆದ್ಮೇಲೆ ಈಗ ಯೋಗ ಕೂಡ ನಂಗೆ ಅದು ತುಂಬಾ ಒಂದು ಇಷ್ಟವಾದಂತ ಒಂದು ಹವ್ಯಾಸ. ಯೋಗ, ಪ್ರಾಣಾಯಾಮ. ಸ್ಟಡಿ ಮಾಡೋರಿಗೆ ಯೋಗ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಕಾನ್ಸಂಟ್ರೇಷನ್ ಪಡ್ಕೊಳ್ಳೋಕೆ
ಪ್ರಾಣಾಯಾಮ ಕೂಡ ಅಷ್ಟೇ. ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಮೇ ಬಿ ನಮಗೆ ಇಡೀ ದಿವಸದಲ್ಲಿ ಫುಲ್ ಸ್ಟಡೀಸ್ ಅಂತ ಪ್ರೆಷರ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಅದು ಸೆಕೆಂಡ್ PUC ಬಂದಾಗ ಸ್ವಲ್ಪ ಕಾಲೇಜ್ ಅವರ್ಸು ಜಾಸ್ತಿ ಮಾಡಿದಾಗ. ಸೊ ಈ ಟೈಮಲ್ಲೆಲ್ಲ ಯೋಗ ಪ್ರಾಣಾಯಾಮ ಡೈಲಿ ಮಾಡ್ತಿದ್ದಾಗ ನಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಸ್ಟ್ರೆಸ್ ಅನ್ನು ನಾವು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂಚೂರು ನಮ್ಮ ದೇಹನೂ ಕೂಡ ಒಂಚೂರು ಉಲ್ಲಾಸದಲ್ಲಿ ಇರ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹೌದು, ಖಂಡಿತ. ಇಡೀ ದಿವಸಕ್ಕೆ ನಮ್ದೊಂದು ಆ ಎನರ್ಜಿ ರಿಟೈನ್ ಆಗ್ತಾ ಇತ್ತು ಯೋಗ ಪ್ರಾಣಾಯಾಮ ಡೈಲಿ ಬೆಳಿಗ್ಗೆ ಎದ್ದು ಮಾಡ್ತಾ ಇದ್ದಿದ್ರಿಂದ. ಹಾಗಾದ್ರೆ ಒಂದೆರಡು ಲೈನ್ ಹಾಡಿ. ಯಾವ ಹಾಡಾದ್ರ? ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ, ಸದಾ ಕಾದಿದೆ, ಸದಾ ಕಾದಿದೆ. ಆರ್ತಿಕಾ, ನೀನು ಹಾಡ್ತಿ ಅಂತ ಕೇಳಿದೆ, ಹಾಡಬೇಕು. ಗೌರಿ ತನಯನೆ ಗಣಪತಿ ದೇವನೇ ಕರುಣಾ ಸಾಗರ ಗಜಮುಖನೇ, ಗೌರಿ ತನಯನೆ ಗಣಪತಿ ದೇವನೇ ಕರುಣಾ ಸಾಗರ ಗಜಮುಖನೇ, ವಿಘ್ನೇಶ್ವರನೇ ಮಂಗಳ ರೂಪನೇ ಈಶ್ವರ ಸುತನೇ ಚಿನ್ಮಯ ರೂಪನೇ, ವಿಘ್ನೇಶ್ವರನೇ ಮಂಗಳ ರೂಪನೇ ಈಶ್ವರ ಸುತನೇ ಚಿನ್ಮಯ ರೂಪನೇ, ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕ ವಿದ್ಯಾ ಪ್ರದಾಯಕ, ಸಿದ್ಧಿ ವಿನಾಯಕ ವಿದ್ಯಾ ಪ್ರದಾಯಕ, ಹೇ ಶಿವನಂದನ ಪಾಹಿ ಗಜಾನನ, ಹೇ ಶಿವನಂದನ ಪಾಹಿ ಗಜಾನನ, ಗೌರಿ ತನಯನೆ ಗಣಪತಿ ದೇವನೇ ಕರುಣಾ ಸಾಗರ ಗಜಮುಖನೇ, ಗಜಮುಖನೇ. ಸೂಪರ್, ಖುಷಿ ಆಯ್ತು. ಯಾಕೆ ಅಂದ್ರೆ ನಮಗೆಲ್ಲ ಅಪವಾದ ಇರುತ್ತೆ ಓದ್ದವ್ರಿಗೆ, ನಮಗೆ ಅಂದ್ರೆ ನಮಗೆಲ್ಲ ಓದೋರಿಗೆ ಒಂದು ಅಪವಾದ ಇರುತ್ತೆ. ಏನಂದ್ರೆ ಬರೀ ಪುಸ್ತಕದಲ್ಲೇ ಇರ್ತಾರೆ, ಅದು ಬಿಟ್ಟು ಬೇರೆ ಏನೂ ಗೊತ್ತಿರೋದಿಲ್ಲ ಅವರಿಗೆ ಅಂತ. ಬಹುಶಃ ನಮ್ಮ ಉಡುಪಿಯವರು ಹಾಗಲ್ಲ ಅಂತ ನಾವು ಯಾವತ್ತೂ ವಾದ ಮಾಡ್ತಾ ಬರ್ತಾ ಇದ್ವಿ. ಉಡುಪಿಯವರು ಹಾಗಲ್ಲ ಅವ್ರಿಗೆ, ಯಾಕಂದ್ರೆ ಉಡುಪಿ ಅನ್ನೋದು ಸಾಂಸ್ಕೃತಿಕ ವೈಭವಗಳ ಒಂದು ತವರೂರು ಅಂತ ಹೇಳಿದ್ರು ತಪ್ಪಾಗ್ಲಿ. ನಮ್ಮಲ್ಲಿ ಯಕ್ಷಗಾನ ಇದೆ, ಕಂಬಳ ಇದೆ, ಕೋಲ ಇದೆ, ನೇಮ ಇದೆ, ಆರ್ಕೆಸ್ಟ್ರಾ ಇದೆ, ಹುಲಿವೇಷ ಇದೆ, ಕುಣಿತಗಳಿವೆ, ಆಮೇಲೆ ಆಟಿಗಳಂಜ ಇರ್ಬೋದು, ಸುಗ್ಗಿ ಕುಣಿತ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಸೋಮನ ಕುಣಿತ ಇರ್ಬೋದು. ಯಾವ್ದನ್ನು ನೋಡಿದ್ರು ಕೂಡ ಉಡುಪಿಯಲ್ಲಿ ಏನು ಕಡಿಮೆ ಅಂತಿಲ್ಲ. ಈಗ ಡೊಳ್ಳು ಕುಣಿತಗಳು, ಸೋಮನ ಕುಣಿತ ಆ ಕಡೆದಾದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದಷ್ಟು ಎಲ್ಲ ಸಿಗ್ತವೆ. ಯಾಕಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ಅಷ್ಟಮಿ ಆಗ್ಲಿ ಅಥವಾ ಕೃಷ್ಣ ಮಠದ ಉತ್ಸವ ಆಗಲಿ ಅಥವಾ ಬೇರೆ ಯಾವ್ದು ಮೆರವಣಿಗೆ ಆಗಲಿ ಜೋಡು ಕಟ್ಟಿರೋದು ಹೊರಡೋದ್ರಲ್ಲಿ ಎಲ್ಲದ್ರಲ್ಲೂ ನಾವು ನೋಡ್ತಾ ಇದ್ದೀವಿ. ಅದು ನಾವು ಸಾಂಸ್ಕೃತಿಕವಾಗಿ ಖಂಡಿತವಾಗಿಯೂ ನಮ್ಮ ಓದಿನ ಜೊತೆ ಅದನ್ನು ಬೆಳೆಸ್ಕೊಂಡೇ ಕೊಂಡಿರ್ತೀವಿ. ಈಗ ನಿಮ್ಮ ಮುಂದಿನ ಯಾರು ಇನ್ನು PUCಗೆ ಬರ್ತಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳೋದು, ಫಸ್ಟ್ ಇಯರಿಂದಲೇ ಅವರು ಈ ಒಂದು ಏಮನ್ನು ಹಾಕೊಂಡಿರಬೇಕು. ನಾನು ಸೆಕೆಂಡ್ PUCಲಿ ಇಷ್ಟು ಮಾರ್ಕ್ಸ್ ತೆಗಿತೇನೆ ಅಂತ ಆ ಒಂದು ಏಮ್ ಹಾಕೊಂಡ್ರೆ ಅದರ ಪ್ರಕಾರ ನಾವು ವರ್ಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸರಿ ಆಗ್ತದೆ. ಫಸ್ಟ್ ಇಯರನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ದಿವಸದ ಸ್ಕೂಲ್ ಟೈಮ್ ಬಿಟ್ಟು, ಕಾಲೇಜ್ ಟೈಮ್ ಬಿಟ್ಟು ಉಳಿದ ಗಂಟೆಗಳನ್ನು ಹೇಗೆ ನೀನು ಅದಕ್ಕೆ ಸೆಟ್ ಮಾಡ್ಕೊಳ್ತಾ ಇದ್ದೆ? ಮೇ ಬಿ ನಾನು ಸ್ವಲ್ಪ ನನಗೆ ಜಾಸ್ತಿ ನಿದ್ದೆ ಮಾಡದೇ ಇದ್ರೆ ಮತ್ತೆ ಇಡೀ ಡೇನೇ ನನಗೆ ವೇಸ್ಟ್ ಆಗ್ತದೆ. ಹೌದು, ಸೊ ನಾನು ಸ್ವಲ್ಪ ನಿದ್ದೆ ಮಾಡೋದು ಜಾಸ್ತಿ. ಓದೋದು ನಂದು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ನಾನು ಓದೋದು 4 to 5 hours ಅಷ್ಟೇ ಓದ್ತೇನೆ. ಬಟ್ ನಾನು ಹೇಗೆ ಅಂತಂದರೆ ಅಷ್ಟು ಅವರ್ಸಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದ್ತೇನೆ. ಸೊ
ಹೆಚ್ಚು ಟೈಮ್ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಆ ಟೈಮನ್ನು ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದ್ತೇನೆ. ಅದೇ ಬೆಳಗ್ಗೆದ್ದು ನಾನು ಯಾವತ್ತು ಯೋಗ ಪ್ರಾಣಾಯಾಮ ಫಸ್ಟ್ ಮಾಡ್ತಾ ಇದ್ದೆ, ಅದಾದಮೇಲೆ ನನ್ನ ಡೇ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕಿಂತಲೂ ಮುಂಚೆ ನಾನು ಆ್ಯಕ್ಚುಲಿ ಎದ್ದ ಕೂಡಲೇ ಫಸ್ಟ್ ಮಾಡುವ ಕೆಲಸ ಅಂತಂದರೆ ನ್ಯೂಸ್ ಪೇಪರ್ ಓದೋದು. ನನಗೆ ತುಂಬ ಇಷ್ಟವಾದಂಥ ಒಂದು ಕೆಲಸ ಅದು. ಫಸ್ಟ್ ಫುಲ್ ಒಮ್ಮೆ ನ್ಯೂಸ್ ಪೇಪರನ್ನು ಓದಿ ನಂತರನೇ ನನ್ನ ಡೇ ಸ್ಟಾರ್ಟ್ ಆಗೋದು. ಅದು ಸ್ವಲ್ಪ ನಾನು ಲೇಟ್ ಹೇಳ್ತಿದ್ದದ್ದು 7:30. ಸೊ ಹಾಗೆ ಇಲ್ಲ ಸ್ಕೂಲ್ ಬೇಗ, ಕಾಲೇಜ್ 9:30 ಸ್ಟಾರ್ಟ್ ಆಗ್ತದೆ. ಸೊ ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಹೆಚ್ಚು ಕಷ್ಟ ಆಗಿಲ್ಲ ನನಗೆ, ಒಂದು 5 ಮಿನಿಟ್ಸ್ ಮಾತ್ರ ಇತ್ತು ಮನೆಯಿಂದ. ಸೊ ಅದು ಒಂದು ನನಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಟ್ರಾವೆಲ್ ಮಾಡಬೇಕಾಗಿರಲಿಲ್ಲ, ಸೊ ಮನೆ ಹತ್ತಿರದಲ್ಲೇ ಇದ್ದಿದ್ದರಿಂದ. ಹೌದು ಹಾಗೆ. ಸೊ ಕಾಲೇಜ್ ಟೈಮಿಂಗ್ ಸೆಕೆಂಡ್ PUC ಬಂದಾಗ ಸ್ವಲ್ಪ ಜಾಸ್ತಿ ಆಯಿತು ನನಗೆ, ಅಂದರೆ ಈವ್ನಿಂಗ್ ಒಂದು 5:30ವರೆಗಿತ್ತು. ಸೊ ಈವ್ನಿಂಗ್ ಬಂದ ಮೇಲೆ ಅದು ಡೈಲಿ ಏನು ಕ್ಲಾಸಲ್ಲಿ ಮಾಡ್ತಾ ಇದ್ರು, ಇಲ್ಲ ವೀಕೆಂಡ್ ಇದು ಹೌದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೋಚಿಂಗಿಗೆ ಹೋಗ್ತಾ ಇದ್ದೆ. ಸೊ ಈವ್ನಿಂಗ್ ಬಂದು ಡೈಲಿ ಏನೇನು ಆಗ್ತಿತ್ತು ಅದನ್ನು ಆವತ್ತೇ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಇಡೀ ಓದಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನೆಲ್ಲ ಅಂಡರ್ಲೈನ್ ಮಾಡಿ, ಸೊ ಅಲ್ಲಿಗೆ ಆ ದಿನದ್ದು ಅಲ್ಲಿಗೆ ಕ್ಲಿಯರ್ ಆಗಿ ಮುಗಿಸ್ತಾ ಇದ್ದೆ ಏನು ಆಗ್ತಿತ್ತು. ಸೊ ಅದಾದಮೇಲೆ ನಾನು ಸ್ವಲ್ಪ ರಾತ್ರಿ ಜಾಸ್ತಿ ಹೊತ್ತು ಕೂತ್ಕೊಳ್ತಾ ಇದ್ದೆ ಎಲ್ಲ ಓದಿ. ಅದರ ಜೊತೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ನಾವು ಪ್ರಿಪೇರ್ ಆಗಬೇಕಾಗ್ತದೆ ಬಿಗಿನಿಂಗಿಂದ, ಬಿಕಾಸ್ ಲಾಸ್ಟ್ಗೆ ಬರೀ ಥಿಯರಿಗೆ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಕಡೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಲ್ಪ ಬೇರೆ ಟೈಪ್ ಆಫ್ ಪ್ರಿಪ್ರೇಷನ್ ಬೇಕಾಗ್ತದೆ. ಅಲ್ಲಿ 60 ಮಿನಿಟ್ಸಲ್ಲಿ 60 ಕ್ವೆಶನ್ ಸಾಲ್ವ್ ಮಾಡುವ ಒಂದು ಫಾಸ್ಟ್ ಎಕ್ಯುರೇಸಿ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅದಕ್ಕೂ ಮೀಸಲಿಡ್ತಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದು ಮಾಡೋದಕ್ಕೆ. ಆಮೇಲೆ ಅದೇ ಈವ್ನಿಂಗ್ ಹಾಡು ಹೇಳ್ತಾ ಇದ್ದೆ. ಸೊ ಯಾವಾಗಾದರೂ ಸ್ವಲ್ಪ ಸ್ಟ್ರೆಸ್ ಆಯಿತು ಅಂತಾದರೆ ಹೀಗೆಲ್ಲ ಯೋಗ ಪ್ರಾಣಾಯಾಮ ಹಾಡು ಹೇಳೋದು ಹೀಗೆಲ್ಲ ಮಾಡ್ತಾ ಇದ್ದೆ. ಇನ್ನು ಯಾರನ್ನ ಮಾಡೆಲ್ ಅಂತ ಅನ್ಕೊಳ್ತೀಯ? ಮಾಡೆಲ್ ಅಂತ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ವ್ಯಕ್ತಿ ಅನ್ನಲ್ಲ, ನನಗೆ ಇಂಥ ಉದ್ಯೋಗ ಇದು ನನ್ನ ಗೋಲ್, ನಾನು ಹೀಗೆ ಆಗಬೇಕು, ನಾನು ಇಂಥವನೇ ಆಗಬೇಕು ಅಂತ ಹೇಗೆ ಅನ್ಕೊಳ್ತೀನಿ? ಮೇ ಬಿ ನಾನು ಹೇಳಬೇಕು ಅಂತಂದರೆ ನನಗೆ ನನ್ನ ಅಪ್ಪನೇ ಒಂದು ದೊಡ್ಡ ಮಾದರಿ. ಯಾಕಂದರೆ ಅವರು ಒಂದು ಪ್ರತಿಯೊಂದು ಫೀಲ್ಡಲ್ಲೂ ಅವರಿಗೆ ನಾಲೆಜ್ ಇತ್ತು. ಯಾವುದೇ ಒಂದು ಫೀಲ್ಡಲ್ಲಿ ಅವರಿಗೆ ಏನೊಂದು ಗೊತ್ತಿಲ್ಲ ಅಂತ ನನ್ನ ಪ್ರಕಾರ ಇರಲಿಲ್ಲ. ಪ್ರತಿಯೊಂದು ಫೀಲ್ಡಲ್ಲೂ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ತುಂಬ ಟಾಕ್ಸ್ ಕೊಡ್ತಿದ್ರು. ಕಾನ್ಫಿಡೆನ್ಸ್, ನನಗೆ ಮೇಯ್ನಾಗಿ ಕಾನ್ಫಿಡೆನ್ಸ್ ಅಂದರೆ ಅವರನ್ನೇ ನೋಡಿ ಕಲಿಬೇಕು. ಎಷ್ಟು ಜನ ಇದ್ದರೂ ಕೂಡ ಅಷ್ಟು ಟಾಕ್ಸ್ ಕೊಡ್ತಾಯಿದ್ರು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರಿಗೆ ನಾಲೆಜ್ ಇತ್ತು. ಇನ್ಫ್ಯಾಕ್ಟ್ ಅವರು ಸಂಸ್ಕೃತ ಲೆಕ್ಚರರ್ ಆಗಿದ್ದರು ಮತ್ತು ಪ್ರಿನ್ಸಿಪಲ್ ಆದರು. ಸೊ ನಾನು ಸಂಸ್ಕೃತನ ಅದೇ ಕಾರಣಕ್ಕಾಗಿ ಹೈಸ್ಕೂಲಲ್ಲಿ ಕಲಿತೆ. ಸೊ 5 ಇಯರ್ಸ್ ಸಂಸ್ಕೃತನೇ ಕಲ್ತಿದ್ದೀನಿ. PUCಯಲ್ಲಿ ಕೂಡ ಸಂಸ್ಕೃತನೇ ತಗೊಂಡಿದ್ದೇನೆ. ಸೊ ಅಪ್ಪ ಮತ್ತು ನೆಕ್ಸ್ಟ್ ಅಮ್ಮ ಕೂಡ ಹೌದು, ಈಗ ತುಂಬ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು ನಡ್ಕೊಂಡು ಹೋಗುವ ರೀತಿಯನ್ನು ನೋಡಿದಾಗ ನಾನು ಕೂಡ ಇದೇ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು ಅಂತ ಅಂದ್ಕೊಳ್ತೇನೆ. ಖಂಡಿತವಾಗಿ ವೀಕ್ಷಕರೇ, ಅಭಿಜ್ಞಾ ಅವಳ ಅಪ್ಪ ಅಮ್ಮನಿಗೆ ಅವಳ ಮನೆಯವರಿಗೆ ನಮ್ಮ ವಾಹಿನಿ ಕಡೆಯಿಂದ ವಿಶೇಷವಾದ ಕೃತಜ್ಞತೆಗಳು. ಆರ್ತಿಕಾ, ನೀನು ಯಾರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ಯಾ ಮತ್ತೆ ಏನಾಗಬೇಕು ಅಂತಿದ್ಯಾ? ಸ್ಪೆಷಲ್ ಥ್ಯಾಂಕ್ಸ್ ನನ್ನ ತಂದೆ ತಾಯಿಯರಿಗೆ, ತುಂಬ ಸಪೋರ್ಟ್. ನೀನು ಏನು ಬೇಕಾದರೂ ಇಲ್ಲ ನಾನು ಅಷ್ಟು ತಂಟೆ ಮಾಡೋದಿಲ್ಲ ಅಂತ ನಂಗೆ ಅನಿಸುತ್ತೆ. ಎಲ್ಲ ಸಪೋರ್ಟ್ ಮಾಡಿದರು. ಮತ್ತು ಮುಂದೆ ಯಾವುದೇ ಫೀಲ್ಡ್ ಇರಲಿ ನಾನು ನನ್ನ 100% ಕೊಡ್ತೇನೆ. ಲೈಕ್ ಹಾಗೆ ಅಂತ ಏಮಿಲ್ಲ, ಜಸ್ಟ್ ಮೆಡಿಕಲ್ ಫೀಲ್ಡಲ್ಲಿ ಸಿಕ್ಕಿದ್ರೆ 100% ಕೊಡ್ತೇನೆ. ಓಕೆ, ಎಸ್ ವೀಕ್ಷಕರೇ, ಇವತ್ತಿನ ದಿನ ನಮ್ಮ ವಿಶೇಷ ಕಾರ್ಯಕ್ರಮ ಶಿಕ್ಷಣ ಸಾಧನೆಯಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಒಂದಷ್ಟು ಹೊತ್ತು ಮಾತುಕತೆಗಳನ್ನು ನಡೆಸ್ತಾ ತಮ್ಮ ಅನುಭವವನ್ನು ಮತ್ತು ಇನ್ನು ಮುಂದಕ್ಕೆ ಯಾರು PUCಗೆ ಬರ್ತಾರೆ ಅವರಿಗೆ ಹೇಗಿರಬೇಕು, ನಾವು ಏನು ಮಾಡಿದ್ದೀವಿ, ನಾವು ಹೇಗಿರೋದ್ರಿಂದ ಇದನ್ನು ಸಾಧನೆಯನ್ನು ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅಭಿಜ್ಞಾ ಮತ್ತು ಆರ್ತಿಕಾಕಿ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.